ಇವತ್ತು ನಾವು ಬೇಲೂರಿನ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿನ ವಾಸ್ತುಶಿಲ್ಪ ಹಾಗೂ ಇಲ್ಲಿನ ಇತಿಹಾಸವನ್ನು ತಿಳಿದುಕೊಳ್ಳೋಣ ಬನ್ನಿ. ಕ್ರಿಸ್ತ ಶಕ 1117ರಲ್ಲಿ ಹೊಯ್ಸಳ ರಾಜ ವಿಷ್ಣುವರ್ಧನನು ಚೋಳರ ವಿರುದ್ಧ ಸಾಧಿಸಿದ ವಿಜಯದ ದ್ಯೋತಕವಾಗಿ ತಲಕಾಡಿನಲ್ಲಿ ನಿರ್ಮಿಸಿದ ದೊಡ್ಡ ಚೆನ್ನಕೇಶವ ದೇವಾಲಯವು ಬೇಲೂರಿನ ಪ್ರಮುಖ ಆಕರ್ಷಣೆಯಾಗಿದೆ. ಚೆನ್ನಕೇಶವ ದೇವಾಲಯವು ಹೊಯ್ಸಳ ಶೈಲಿಯ ವಾಸ್ತುಶಿಲ್ಪದ ಆರಂಭಿಕ ಮಾದರಿಗಳಲ್ಲಿ ಒಂದಾಗಿದೆ. ಚೆನ್ನಕೇಶವ ದೇವಾಲಯವು 120 ಮೀಟರ್ ಅಗಲ ಮತ್ತು 135 ಮೀಟರ್ ಉದ್ದವನ್ನು ಹೊಂದಿದ್ದು, ತನ್ನ ಆವರಣದಲ್ಲಿ ದೇವಾಲಯಗಳನ್ನು, ಒಳಾವರಣ ಮಂಟಪಗಳನ್ನು, ಉಪದೇವಾಲಯಗಳನ್ನು ಮತ್ತು ಒಂದು ಕೊಳವನ್ನು ಹೊಂದಿದ್ದು, ಪೂರ್ವ ದಿಕ್ಕಿನಲ್ಲಿ ಒಂದು ಉನ್ನತವಾದ ಮಹಾದ್ವಾರ ಗೋಪುರವನ್ನು ಹೊಂದಿದೆ. ಇದರ ಜೊತೆಗೆ ಆವರಣದ ಆಗ್ನೇಯದಲ್ಲಿ ಮತ್ತೊಂದು ದ್ವಾರವನ್ನು ಹೊಂದಿದ್ದು, ನೇರವಾಗಿ ಕಪ್ಪೆ ಚೆನ್ನಿಗರಾಯ ದೇವಸ್ಥಾನಕ್ಕೆ ತೆರೆದುಕೊಳ್ಳುತ್ತದೆ. ದೇವಾಲಯವು 54.2 ಮೀಟರ್ ಉದ್ದ, 47.5 ಮೀಟರ್ ಅಗಲ ಹೊಂದಿದೆ ಮತ್ತು ಸುಮಾರು 1.6 ಮೀಟರ್ ಅಡಿ ಎತ್ತರದ ಜಗಲಿಯ ಮೇಲೆ ನಿಂತಿದೆ. ಪೂರ್ವ ಪ್ರವೇಶವು ಮುಖ್ಯದ್ವಾರವಾಗಿದ್ದು, ದಕ್ಷಿಣವನ್ನು ಶುಕ್ರವಾರದ ಬಾಗಿಲು ಮತ್ತು ಉತ್ತರವನ್ನು ಸ್ವರ್ಗದ ಬಾಗಿಲು ಎಂದು ಕರೆಯಲಾಗುತ್ತದೆ. ಪೂರ್ವ ದ್ವಾರದ ಕಂಬಗಳ ಮೇಲೆ ಮನ್ಮಥ ಮತ್ತು ರತಿಯ ಶಿಲ್ಪಗಳು, ದಕ್ಷಿಣ ದ್ವಾರದಲ್ಲಿ ಹನುಮಂತ ಮತ್ತು ಗರುಡ ಮತ್ತು ಉತ್ತರದ ದ್ವಾರದಲ್ಲಿ ಸ್ತ್ರೀ, ಚಾಮರ, ಧಾರಣಿಯರ ಶಿಲ್ಪಗಳು ಕಂಡುಬರುತ್ತದೆ. 3 ಮಹಾದ್ವಾರದ ಮಕರ ತೋರಣಗಳಲ್ಲಿ ಪೂರ್ವ ದಿಕ್ಕಿನಲ್ಲಿ ಹಿರಣ್ಯಕಶಿಪುವನ್ನು ಕೊಲ್ಲುವ ನರಸಿಂಹನ ಶಿಲ್ಪ, ದಕ್ಷಿಣದಲ್ಲಿ ಹಿರಣ್ಯಾಕ್ಷನನ್ನು ಕೊಲ್ಲುವ ವರಾಹನ ಶಿಲ್ಪ ಮತ್ತು ಉತ್ತರದಲ್ಲಿ ಕೇಶವನ ಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಾಲಯದ ಸಂಕೀರ್ಣದ ಗೋಪುರದ ದ್ವಾರ ಪ್ರವೇಶಿಸುವಾಗ ಈ ಮಹತ್ವದ ಅಂಶವನ್ನು ನೀವು ಗಮನಿಸಬಹುದು. ಗೋಪುರ, ಧ್ವಜಸ್ತಂಭ ಮತ್ತು ಗರುಡ, ದೀಪಸ್ತಂಭ, ಉತ್ತರ ಕಂಬಸಾಲು, ಮೆಟ್ಟಿಲುಗಳ ತೊಟ್ಟಿ, ಗೋಪುರದ ದಕ್ಷಿಣಕ್ಕೆ ದೇಗುಲಗಳು, ಆನೆ, ದ್ವಾರ ಮತ್ತು ವಾಹನ ಮಂಟಪ. ಪೂರ್ವ ದ್ವಾರದ ಮೂಲಕ ಪ್ರವೇಶಿಸುತ್ತಿದ್ದಂತೆ ರತಿ ಮನ್ಮಥರ ಶಿಲ್ಪಕೃತಿಗಳನ್ನು ಕಾಣಬಹುದು. ಈ ತರಹದ ಶಿಲ್ಪಕೃತಿಗಳು ಹೊಯ್ಸಳರ ದೇವಾಲಯಗಳಲ್ಲಿ ವಿರಳವಾಗಿವೆ. ಒಳಭಾಗದಲ್ಲಿ ಬಳೆಯ ಆಕಾರದಿಂದ ಅಲಂಕೃತವಾಗಿರುವ 48 ಕಂಬಗಳಲ್ಲಿ ನರಸಿಂಹ ಕಂಬವು ತಿರುಗಣಿಗಳ ಮೇಲಿಟ್ಟು ತಿರುಗಿಸಿ ಬೇಕಾದ ಚೆಲುವಿನ ಆಕೃತಿಗಳನ್ನು ರೂಪಿಸಬಹುದಾಗಿದೆ. ಮಧ್ಯದ 4 ಕಂಬಗಳು ನೋಡಲು ಒಂದೇ ರೀತಿಯಾಗಿದ್ದರೂ ಸಹ ಬೇರೆ ಬೇರೆ ಶಿಲ್ಪಾಕೃತಿಗಳನ್ನು ಹೊಂದಿದ್ದು, ಅದರಲ್ಲಿ ಶಿಲಾಬಾಲಿಕೆಯರನ್ನು ಕೆತ್ತಿದ್ದಾರೆ. ಇಂದಿನ ಶಿಲ್ಪಿಗಳು ಚಿನ್ನದ ಬಳೆಗಳು ಮತ್ತು ಆಭರಣಗಳನ್ನು ತಯಾರಿಸುತ್ತಿರುವುದು ಇದನ್ನು ಮಾದರಿಯಾಗಿಟ್ಟಿರಬಹುದೇನೋ. ಮತ್ತು ದೇವಸ್ಥಾನದ ಮೇಲ್ಛಾವಣಿಯಲ್ಲಿ ತುಂಬ ಅದ್ಭುತವಾದ ಶಿಲ್ಪಗಳನ್ನು ಕೆತ್ತಿದ್ದಾರೆ. ಚೆನ್ನಕೇಶವ ಸ್ವಾಮಿಯ ದೇವಾಲಯದ ಒಳ ಪ್ರವೇಶಿಸುತ್ತಿದ್ದಂತೆ ಪ್ರವೇಶ ದ್ವಾರದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಗುರುತು ಮುದ್ರೆಯಾದ ಸಳಾನ್ ಸಿಂಹವನ್ನು ಕೊಲ್ಲುತ್ತಿರುವ ಲಾಂಛನದ ದೃಶ್ಯವನ್ನು ನೋಡಬಹುದು. ಈ ಲಾಂಛನವನ್ನು ಹೊಯ್ಸಳರು ನಿರ್ಮಿಸಿದ ಅನೇಕ ದೇವಾಲಯಗಳಲ್ಲಿ ನೋಡಬಹುದು. ಗರ್ಭಗುಡಿಯನ್ನು ಪ್ರವೇಶಿಸುವ ಮುಂಚೆ ಜಯ ಮತ್ತು ವಿಜಯ ಎಂಬ ದ್ವಾರಪಾಲಕರು ನಿಂತಿದ್ದಾರೆ. ನಕ್ಷತ್ರಾಕೃತಿಯ ಗರ್ಭಗೃಹದ ಸ್ತಂಭವನ್ನು ಕಲ್ಲು, ಇಟ್ಟಿಗೆ ಮತ್ತು ಮರದ ಮೇಲೆ ಚಿನ್ನದ ಮತ್ತು ತಾಮ್ರ ಲೇಪಿತ ತಗಡುಗಳಿಂದ ನಿರ್ಮಿಸಲಾಗಿದೆ. ಈ ಸುಂದರ ಕೇಶವ ವಿಗ್ರಹವನ್ನು ವಿಜಯನಾರಾಯಣ ಎಂದು ಕರೆಯುತ್ತಾರೆ. ಸುಮಾರು 6 ಅಡಿ ಎತ್ತರವಿರುವ ವಿಷ್ಣುವಿನ ಅವತಾರವಾದ 4 ಕೈಗಳನ್ನು ಹೊಂದಿರುವ ಕೇಶವನ ವಿಗ್ರಹವನ್ನು ಕ್ರಿಸ್ತ ಶಕ 1117ರಲ್ಲಿ ಪ್ರತಿಷ್ಠಾಪಿಸಲಾಯಿತು. 4 ಕೈಗಳಲ್ಲೂ ಕ್ರಮವಾಗಿ ಶಂಖ, ಚಕ್ರ, ಗದ ಮತ್ತು ಪದ್ಮವೂ ಇದೆ. ಮಹಾವಿಷ್ಣುವಿನ 24 ಅವತಾರಗಳಲ್ಲಿ ಒಂದು ಅವತಾರವಾದ ಮೋಹಿನಿ ರೂಪದಲ್ಲಿ
ರೇಷ್ಮೆ ಸೀರೆ ಮತ್ತು ಮೂಗಿನ ಬಟ್ಟು ತೊಟ್ಟು ಹೂವನ್ನು ಮುಡಿಸಿದ ರೂಪದಲ್ಲಿ ಚೆನ್ನಕೇಶವ ಅಲಂಕೃತವಾಗಿ ನಿಂತಿದ್ದಾರೆ. ಅವರ ಸುತ್ತಲೂ ವಿಷ್ಣುವಿನ ಎಲ್ಲ ಅವತಾರಗಳ ಸುಂದರವಾದ ಶಿಲ್ಪಗಳನ್ನು ಕಾಣಬಹುದು. ಕಪ್ಪೆ ಚೆನ್ನಿಗರಾಯ. ಈ ದೇವಸ್ಥಾನವು ಚೆನ್ನಕೇಶವ ದೇವಸ್ಥಾನದ ದಕ್ಷಿಣ ಭಾಗದಲ್ಲಿದೆ. ತುಂಬ ಆಕರ್ಷಕವಾಗಿ ಕಾಣುವ ವಿಗ್ರಹವನ್ನು ವಿಷ್ಣುವರ್ಧನನ ಪಟ್ಟದ ರಾಣಿ ಶಾಂತಲಾದೇವಿ ಪ್ರತಿಷ್ಠಾಪಿಸಿದರು. ಈ ದೇವಸ್ಥಾನದಲ್ಲಿ ಗಣಪತಿ, ಸರಸ್ವತಿ, ಲಕ್ಷ್ಮೀನಾರಾಯಣ, ಚಾಮುಂಡೇಶ್ವರಿ ಮತ್ತು ವೇಣುಗೋಪಾಲ ಸ್ವಾಮಿಯ ವಿಗ್ರಹಗಳಿವೆ. ಈ ದೇವಸ್ಥಾನದ ನಿರ್ಮಾಣದಲ್ಲಿ ಸ್ವಾರಸ್ಯಕರವಾದ ಒಂದು ಕಥೆಯಿದೆ. ಅಮರಶಿಲ್ಪಿ ಜಕಣಾಚಾರಿಯು ತನ್ನ ಹುಟ್ಟೂರಾದ ಕೈದಾಳವನ್ನು ತೊರೆದು ದೇಶ ಪರ್ಯಟನೆ ಮಾಡುತ್ತಾ ಬೇಲೂರಿನಲ್ಲಿ ನೆಲೆಸಿ ದೇವಸ್ಥಾನದ ಕೆತ್ತನೆ ಕಾರ್ಯದಲ್ಲಿ ಮಗ್ನನಾಗಿದ್ದನು. ಇವರ ಮಗ ಡಂಕಣಾಚಾರಿ ಕೂಡ ಬೆಳೆಯುತ್ತಾ ತನ್ನ ತಂದೆಯನ್ನು ನೋಡದೆ ಅವರ ರೀತಿಯಲ್ಲೇ ಒಳ್ಳೆಯ ಶಿಲ್ಪಿ ಎನಿಸಿಕೊಂಡು ಬೇಲೂರಿಗೆ ಬಂದು ನೆಲೆಸಿದ್ದನು. ಆದರೆ ತನ್ನ ತಂದೆ ಒಬ್ಬ ಶಿಲ್ಪಿಯೆಂದು ಇವನಿಗೆ ಗೊತ್ತಿರುವುದಿಲ್ಲ. ಜಕಣಾಚಾರಿಯು ಈ ದೇವರ ಮೂರ್ತಿಯನ್ನು ಕೆತ್ತುತ್ತಿರುವ ಸಂದರ್ಭದಲ್ಲಿ ಡಂಕಣಾಚಾರಿಯು ಈ ಮೂರ್ತಿಯನ್ನು ಭಿನ್ನ ಇರುವುದನ್ನು ಕಂಡುಹಿಡಿದು ತೋರಿಸುತ್ತಾನೆ. ಆದರೆ ಜಕಣಾಚಾರಿಯು ಭಿನ್ನ ಇಲ್ಲ ಎಂದು ವಾದಿಸಿ ನಿರಾಕರಿಸುತ್ತಾನೆ ಮತ್ತು ಭಿನ್ನ ಇದ್ದರೆ ತನ್ನ ಕೈಯನ್ನು ಕತ್ತರಿಸಿಕೊಳ್ಳುವುದಾಗಿ ಶಪಥ ಮಾಡುತ್ತಾನೆ. ಅರ್ಚಕರು ಇದರ ಬಗ್ಗೆ ಪರೀಕ್ಷೆಯನ್ನೊಡ್ಡುತ್ತಾರೆ. ಮೂರ್ತಿಗೆ ಸುತ್ತಲೂ ಗಂಧವನ್ನು ಲೇಪಿಸುತ್ತಾರೆ. ಗಂಧವು ಎಲ್ಲ ಕಡೆ ಒಣಗಿ ಭಿನ್ನ ಇರುವ ಕಡೆ ಒಣಗುವುದಿಲ್ಲ. ಭಿನ್ನ ಇರುವ ಕಡೆ ಒಡೆದಾಗ ಜೀವಂತ ಕಪ್ಪೆ ಇರುವುದು ಪತ್ತೆಯಾಗುತ್ತದೆ. ಇದರಿಂದಾಗಿ ಈ ದೇವಸ್ಥಾನಕ್ಕೆ ಕಪ್ಪೆ ಚೆನ್ನಿಗರಾಯ ಎಂದು ಹೆಸರು ಬಂದಿತ್ತು. ಜಕಣಾಚಾರಿಯು ತನ್ನ ಬಲಗೈಯನ್ನು ಕತ್ತರಿಸಿಕೊಳ್ಳುತ್ತಾರೆ ಮತ್ತು ಯುವ ಶಿಲ್ಪಿಯನ್ನು ತನ್ನ ಮಗನೆಂದು ತಿಳಿದು ಸಂತೋಷಪಡುತ್ತಾನೆ. ಸೌಮ್ಯನಾಯಕಿ ದೇವಸ್ಥಾನವು ಚೆನ್ನಕೇಶವ ದೇವಸ್ಥಾನದ ನೈಋತ್ಯ ಭಾಗದಲ್ಲಿದೆ. ಆಂಡಾಳ್ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನವು ಕವಿ ಸಂತ ಆಳ್ವರಿಗೆ ಸಂಬಂಧಿಸಿದ ಹೊರಭಾಗದ ಗೋಡೆಗಳ ಮೇಲೆ ಆಕರ್ಷಕವಾದ ಚಿತ್ರಪಟಗಳಿವೆ. ಇತರ ಚಿಕ್ಕ ದೇವಸ್ಥಾನಗಳು ರಾಮಾನುಜಾಚಾರ್ಯ, ಕೃಷ್ಣ, ನರಸಿಂಹ, ಆಂಜನೇಯ ಮತ್ತು ರಾಮಚಂದ್ರ. ಇದರ ಪಕ್ಕದಲ್ಲೇ ಒಂದು ಕೊಳ ಮತ್ತು ಅದರ ಹತ್ತಿರ ವಿಷ್ಣುವರ್ಧನ ಮತ್ತು ಕೃಷ್ಣರಾಜ ಒಡೆಯರ್ ಅವರ ಪ್ರತಿಮೆಗಳಿವೆ. ಶಿಲಾಬಾಲಿಕೆಯರು ಮತ್ತು ಶಿಲ್ಪಗಳು. ಮೂಲ ದೇವಸ್ಥಾನದ ಹೊರಗೆ ಪ್ರದಕ್ಷಿಣಾಕಾರವಾಗಿ ಹೊರಟರೆ ಮೇಲೆ ಕಿಟಕಿ ಸಾಲಿನಲ್ಲಿ ಪರಿವಾರ ಸಮೇತನಾದ ವಿಷ್ಣುವರ್ಧನನ ದರ್ಬಾರು ಮತ್ತು ಕಂಬಗಳ ಮೇಲೆ ಸುಮಾರು 38 ಮದನಿಕೆಗಳು ಅಥವಾ ಶಿಲಾಬಾಲಿಕೆಯರು ಕಾಣಸಿಗುತ್ತವೆ. ಮೇಲ್ಗಡೆ ಒಂದು ಹಕ್ಕಿ ಕೂತಿದೆ ಆಯಿತಾ, ಆ ಹಕ್ಕಿಯ ಬಲಗಡೆಯ ರೆಕ್ಕೆ ಇದೆಯಲ್ಲ ಮೇಲೆ ಕೆತ್ಕೊಂಡಿದೆ, ಆ ರೆಕ್ಕೆ ಅಡಿಲೆ ಅದರ ಮರಿ ಇದೆ. ತಾಯಿ ಹಕ್ಕಿ ಮರಿನ ಮುಚ್ಚಿಟ್ಕೊತಾ ಇದೆ. ನಾ ಸಾಯ್ತಾ ಇದ್ದೇನೆ, ಮಗು ಉಳಿದು ತಾಯಿಗೆ ತಮ್ಮ ಮಕ್ಕಳನ್ನು ಕೊಂಡ್ರೆ ದಕ್ಷಿಣ ಬನಾರಸ್ ಎಂದು ಪ್ರಸಿದ್ಧವಾದ ಬೇಲೂರು ಶಿಲ್ಪಕಲೆಗೆ ಹೆಸರುವಾಸಿ. ಈ ಸ್ಥಳ ಯಗಾಚಿ ನದಿಯ ದಂಡೆಯ ಮೇಲೆ ಹಾಸನದಿಂದ 38 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ 222 ಕಿಲೋಮೀಟರ್ ದೂರದಲ್ಲಿದೆ. ಮೂಲತಃ ಇದು ಹೊಯ್ಸಳ ರಾಜರ ರಾಜಧಾನಿಯಾಗಿತ್ತು. ಜೈನ ಮತ್ತು ವೈಷ್ಣವ ಸಂಸ್ಕೃತಿಗೆ ಪ್ರತೀಕವಾದ ಈ ಪುರಾತನ ನಗರವನ್ನು ವೇಲಾಪುರಿ, ಬೇಲೂರು ಎಂತಲೂ ಕರೆಯುವುದುಂಟು. ಚಾಲುಕ್ಯರ ಕಾಲದಲ್ಲಿ ಸಾಮಂತರಾಗಿದ್ದ ಹೊಯ್ಸಳರು ಅವರ ಪತನ ನಂತರ ಸುಮಾರು 3 ಶತಮಾನಗಳಿಗೂ ದೀರ್ಘಕಾಲ ಕರ್ನಾಟಕದ ಬಹುಭಾಗವನ್ನು ತಮ್ಮ ಆಳ್ವಿಕೆಗೊಳಪಡಿಸಿಕೊಂಡಿದ್ದರು. ಅವರ ಕಾಲದಲ್ಲಿ ಸುಭದ್ರ ಸರಕಾರ ವ್ಯವಸ್ಥೆಗೊಳಪಡಿಸಿ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಹೊಸ ಅಧ್ಯಾಯವನ್ನೇ ಆರಂಭಿಸಿದರು. ಅವರು ನಿರ್ಮಿಸಿದ ನೂರಾರು ದೇವಾಲಯಗಳು ಕರ್ನಾಟಕ ಹಾಗೂ ಭಾರತದ ಇತರ ರಾಜ್ಯಗಳಲ್ಲಿ ಉತ್ತಮ ಶಿಲ್ಪಕಲೆಗೆ ಇಂದಿಗೂ ಮಾದರಿಯಾಗಿದೆ.
ಹೊಯ್ಸಳರು ಮಲೆನಾಡಿನ ಮೂಡಿಗೆರೆ ತಾಲೂಕಿನ ಅಂಗಡಿ ಇವರ ಮೂಲಸ್ಥಾನ. ಶಶಕಪುರ ಅಥವಾ ಸುಸೆಯೂರು. ಇಲ್ಲಿ ಮೇಲರಗಿ ಬಂದ ಹುಲಿಯನ್ನು ಗುರು ಸುದತ್ತ ಜೈನ ಮುನಿಯ ಆದೇಶದ ಮೇರೆಗೆ ಸಳನೊಬ್ಬನೇ ಹೊಡೆದನೆಂಬ ಪ್ರತೀತಿ ಇದೆ. ಹೀಗೆ ಹುಲಿಯನ್ನು ಹೊಡೆದು ಪರಾಕ್ರಮಿ ಎನಿಸಿದ ಸಳ ನಂತರ ಸುದತ್ತ ಮುನಿಗಳ ಹಾಗೂ ವಾಸಂತಿಕಾದೇವಿಯ ಕೃಪಾಕಟಾಕ್ಷದಿಂದ ಒಂದು ಸಣ್ಣ ರಾಜ್ಯದ ಒಡೆಯನಾದ ಎಂಬುದಾಗಿ ಬಸರಾಳುವಿನ ಶಾಸನ ತಿಳಿಸುತ್ತದೆ. ಈ ಅನಂತರ ಆ ರಾಜ್ಯದಲ್ಲಿ ಆಳ್ವಿಕೆ ನಡೆಸಿದ ಅರಸರು ಹೊಯ್ಸಳರಾದರು.
ನಾನು ಅಷ್ಟು ತೆಗ್ದೀನಿ ಬಿಡು.